ಮೂಡಬಿದ್ರೆ ತಾಲೂಕಿನ ಕಲ್ಲಮುಂಡ್ಕೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ನೀರುಡೆ ಅಮ್ನಿಕೋಡಿ ಎಂಬಲ್ಲಿ ನೊಣಗಳ ಕಾಟ ಹೆಚ್ಚಾಗಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಎದುರಾಗಿದೆ. ನೀರುಡೆಯಲ್ಲಿ ಸುಮಾರು 1.5 ವರ್ಷದ ಹಿಂದೆ ಗೋವಾ ಮೂಲದವರಿಂದ ಕೋಳಿ ಫಾರಂ ಪ್ರಾರಂಭವಾಗಿದ್ದು, ಇಲ್ಲಿ ಕೆಲಸದವರು ನೋಡಿಕೊಳ್ತಾ ಇದ್ದಾರೆ. ಸರಿಯಾದ ಸ್ವಚ್ಛತೆ ಇಲ್ಲದೆ ಸುಮಾರು 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಲಕ್ಷ ಸಂಖ್ಯೆಯಲ್ಲಿ ನೊಣಗಳು ಓಡಾಡುತ್ತಿದೆ. ಸ್ಥಳೀಯ ಮನೆಯವರು ಊಟ ತಿಂಡಿಗೆ ಕುಳಿತರೆ ಊಟದ ಬಟ್ಟಲಿನ ತುಂಬಾ ನೊಣಗಳು ಮುತ್ತಿಕ್ಕುತ್ತಿದ್ದು, ಊಟ ತಿಂಡಿಗೆ ಸಮಸ್ಯೆಯಾಗ್ತಾ ಇದೆ. ನೊಣಗಳ ಹತೋಟಿಗೆ ವಿವಿಧ ರೀತಿಯ ಔಷಧ ಸಿಂಪಡಿಸಿದ್ರೆ 1 ದಿನಕ್ಕೆ ಮಾತ್ರ ಸೀಮಿತವಾಗಿದೆ. ಮರುದಿನ ಮತ್ತೆ ಅದೇ ಸಮಸ್ಯೆಯಾಗಿದೆ. ಈ ಬಗ್ಗೆ ಕಲ್ಲಮುಂಡ್ಕೂರು ಪಂಚಾಯಿತಿಗೆ ದೂರು ನೀಡಲಾಗಿದ್ದು, ಆದಷ್ಟು ಬೇಗ ಸಂಬಂಧಪಟ್ಟವರು ಸಮಸ್ಯೆ ಬಗೆಹರಿಸಬೇಕು ಎಂದು ಅಲ್ಲಿನ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಮನೆ ಅಡಿಗೆ ಬಂದಿದ್ದರೆ ಕೂಡ ಒಳಗೆ ಬರ್ತದೆ. ಕಿಚನ್ ನಲ್ಲಿ ಎಲ್ಲ ಮಾಡ್ಲಿಕ್ಕೆ ಗೊತ್ತಿಲ್ಲ, ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಮಗಳಿತ್ತು, ಮಾತಾಡ್ಲಿಕ್ಕೆ ಅವಳಿಗೆ ಒಳ್ಳೆ ಗೊತ್ತಿತ್ತು. ಇಲ್ಲಿ 2 ವರ್ಷದಿಂದ ಇಲ್ಲಿ ಒಂದು ಕೋಳಿ ಗೂಡು ಆಗಿ ನಮ್ಮ ತೋಟದ ಕೆಳಗೆ ಕಲ್ಪನೆ ಮಾಡಿ ಕೋಳಿ ಗೂಡು ಮಾಡಿದ್ದಾರೆ. ಈಗ ನಮಗೆ ಮೊದಲು ಇತ್ತು, ಸ್ವಲ್ಪ ನೊಣ ಇತ್ತು, ಇಷ್ಟು ಕಾಟ ಇರಲಿಲ್ಲ ನಮಗೆ. ತುಂಬ ಅಂದರೆ ತುಂಬ ನೊಣದ್ದು ಕಷ್ಟ, ತುಂಬ ಸಹಿಸಲಿಕ್ಕೆ ಆಗೋದಿಲ್ಲ. ಈಗ ನಾವು ಮೊದಲಿಂದ ನಾವು ಹೇಳುವಾಗ ನಾವು ಸರಿ ಮಾಡ್ತೇವೆ, ಇನ್ನು ಮುಂದೆ ಸರಿ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಅವರು ಇನ್ನೂ ಕೂಡ ನಾವು ಹೇಳಿದರೆ ಅವರು ಕೇಳಿದಾಗೆ ಮಾಡ್ತಾರೆ. ಮತ್ತು ನಮ್ಮ ಮನೆಗೆ ಬಂದು ಈಗ ತುಂಬ ತೊಂದರೆ ಕೊಡ್ತದೆ. ಮತ್ತು ನಮಗೆ 3 ಮಕ್ಕಳು, ಅವರು ಕಲಿತಾರೆ. ಒಬ್ಬಳು ಮಂಗಳದಲ್ಲಿ ಕಲಿತಾಳೆ, ಒಬ್ಬಳು ಏಜಿಯಲ್ಲಿ. ಅವ್ರು ಕಲಿಯುವಾಗ ಮತ್ತು ಅವರು ಊಟ ಮಾಡುವಾಗ ತೊಂದರೆ ಕೊಡ್ತದೆ. ನನಗೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಬೇರೆ ಕೆಲಸ ಮಾಡದೆ ಅದು ನೊಣ ಕ್ಲೀನ್ ಮಾಡೋದೇ ಸಮಸ್ಯೆ ಆಗಿದೆ. ಊಟ ಮಾಡಲಿಕ್ಕೆ ಆಗೋದಿಲ್ಲ, ಮಕ್ಕಳು ಊಟ ಮಾಡಲಿಕ್ಕೆ ಕೇಳುವುದಿಲ್ಲ. ಮತ್ತು ನಮ್ಮ ಪದಾರ್ಥ ಮೇಲೆ, ನಮ್ಮ ಊಟದ ಮೇಲೆ ಎಲ್ಲ ನೊಣಗಳು. ನಾವು ಇಲ್ಲಿ ಹೂ ಕಟ್ಟಲಿಕ್ಕೆ ಕೂತ್ಕೊಳ್ತೇವೆ, ಆದರೆ ನೊಣದ ಕಾಟದಲ್ಲಿ ಏನು ಹೂ ಕಟ್ಟಲಿಕ್ಕೆ ಆಗೋದಿಲ್ಲ, ಏನು ಮಾಡಲಿಕ್ಕೆ ನಮಗೆ ತುಂಬ ಕಷ್ಟ ಆಗ್ತದೆ ಸರ್. ಮೂಲೊಂಜಿ ಕೋರಿದ ಫಾರ್ಮ್ ಆತಂಡ ಕೋರಿದ ಫಾರ್ಮ್ ಆದ್ರೆ ಎಂಕ್ಲೆ ಮಸ್ತ್ ಮೂಲು ಉಪದ್ರ ಆಪುಂಡು. ಮೂಲು ಎಂಕ್ಲೆ ವಟಿಲ್ ಮಲ್ಪರೆಜ್ಜಿ ಎಂಚಿನ ಒಣಸ್ ಮಲ್ಪನಾಗ ತಿನ್ನಾಕ ಪೂರ ಐಟು ಬೂರುನು ಐದು ಬೊಕ್ಕ ಮೂಲೊಂಜಿ ಏಲಿಲ್ಲಾಕ ಮಸ್ತ್ ಎಂಕ್ಲೆ ಉಪದ್ರ ಉಂಡು ಆ ಕೋರಿದ ಫಾರ್ಮ್ ಉಂಡು. ಎಂಗ್ಲು ಮಸ್ತ್ ಸರ್ತಿ ಪಂಡಾಗ್ಲೆ ಇಂಚ ಅವು ಅಕ್ಕಲು ಬಂಡೆ 10 ದಿನ ಗ್ಯಾಪ್ ಕೊರಿಯರೆ ಅಂಡಲ್ಲಿ 10 ದಿನ ಅಟ್ಲ ಪೋತುಜಿ ಎಂಕ್ಲೆಗಿತ್ತೆ ಮುಟ್ಟ ಒಂದು ಸುಮಾರು ಸಮಯದ ಮೂಲು ಬರೋನುಂಡು. ಅಂಡಲ್ಲ ಎಂಕುಲು ಇಂಚರ್ದಿ ನಂದಿಪ್ಪು ಇಂಚಾಂಡ ಇಂಚಿರ್ದು ಪ್ರಾಯದ ಅಕ್ಕಲು ಬರೋ ಉಳ್ಳೇರೆ ಇಂಚ ಅಕ್ಕಲು ಒಣ ಸ್ವಲ್ಪ ಅಕ್ಕಲು ಒಣಸಡಿ ಬುರು ಅಕ್ಕಲು ಅವನು ಬಂಜಿತಿ ನೋಡತ್ತೆ. ಮತ್ತು 1.5 ವರ್ಷ ಅಕ್ಕಲ ಫಾರ್ಮ್ ಆದ 1.5 ವರ್ಷದಿಂದ ಎಂಕಲ ಕೆಲಂಜಿ ಬರೋಂದೇ ಉಂಡು. ಇಂಚ ಈತ ಕೆಲಂಜಿ ಬತ್ತನ ಎಂಕುಲು ಇಂಚ ದಿನಂದಿಪ್ಪುನು ಎಂಕಲು ಮಸ್ತ್ ಕಷ್ಟ ಪುಂಡತ್ತೆ ಇಂಚ ಕೆಲಂಜಿ ಬತ್ತಂಡ.